ಕೋವಿಡ್ ಸೋಂಕಿತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹೊಳೆನರಸೀಪುರ ತಾಲೂಕಿನ ಹೋಬಳಿ ಮಟ್ಟದಲ್ಲಿ 9 ಕೋವಿಡ್ ಕೇರ್ ಸೆಂಟರ್ ತೆರೆಯಲಾಗಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಹೇಳಿದರು. ಅವರು ಹೊಳೆನರಸೀಪುರ ಪಟ್ಟಣದ ತಾಲೂಕು ಸಭಾಂಗಣದಲ್ಲಿ ನಡೆದ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದರು. ಗುಳೆ ಬಂದವರಿಂದ ಗ್ರಾಮಾಂತರ ಭಾಗಗಳಲ್ಲಿ ಈ ವರ್ಷ ಕೊರೋನಾ ಸೋಂಕು ಹೆಚ್ಚು ಹರಡಿದ್ದು, ಪಂಚಾಯತ್ ವ್ಯಾಪ್ತಿಗಳಲ್ಲಿ ಗ್ರಾಮಗಳಲ್ಲಿರುವ ಸೋಂಕಿತರನ್ನ ಈ ಕೋವಿಡ್ ಕೇರ್ ಸೆಂಟರ್ಗೆ ಕಳುಹಿಸಿ ಚಿಕಿತ್ಸೆ ನೀಡಿ ಸೋಂಕಿನ ಚೈನ್ ಕಟ್ ಮಾಡುವ ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದೇವೆ. ತಟ್ಟಿಕೆರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮೂಡಲಹಿಪ್ಪೆ, ಮಲ್ಲಪ್ಪನಹಳ್ಳಿ ಮತ್ತು ಶ್ರವಣೂರು ಗ್ರಾಮದ ಸೋಂಕಿತರು ಚಿಕಿತ್ಸೆ ಪಡೆಯಬಹುದು. ಅದೇ ರೀತಿ ಎಸ್ ಅಂಕನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ದೊಡ್ಡಕಾಡನೂರು, ನಗರನಹಳ್ಳಿ, ತಾತನಹಳ್ಳಿ ಮತ್ತು ಹೊಳೆನರಸೀಪುರ ಪಟ್ಟಣದ ಜನರು ಚಿಕಿತ್ಸೆಯನ್ನ ಪಡೆಯಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಇತರೆ ಸಾಮಾನ್ಯ ಬೆಡ್ಗಳು 156 ಬೆಡ್ ಗೊತ್ತಾಯ್ತಲ್ಲ ಸರ್. ಆಮೇಲೆ ಅದಲ್ಲದೆ ಹೊಳೆನರಸೀಪುರದಲ್ಲಿ 9 ಕಡೆ ನಾವು ಇದು ಮಾಡಿದ್ದೀವಿ. ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಮೀಟಿಂಗ್ ಮಾಡಿ 9 ಕಡೆ 15 ಜನ ಲೆಟರ್ ಬಂದಿತ್ತಲ್ಲ, 9 ಕಡೆದು ಆ 9 ಕಡೆದು ಲೆಟರ್ನ ಈಗ ಉದಾಹರಣೆಗೆ ಹೇಳೋದಾದ್ರೆ ಇದು ಮುರಾರ್ಜಿ ಶಾಲೆ ತಟ್ಟೆಕೆರೆ, ಮುರಾರ್ಜಿ ಶಾಲೆ ಅಂಗನಹಳ್ಳಿ, ಅಲ್ಪಸಂಖ್ಯಾತರ ಶಾಲೆ ಚಿಕ್ಕಹಳ್ಳಿ, ಕಿತ್ತೂರು ರಾಣಿ ಚೆನ್ನಮ್ಮ ಅಂಗನಹಳ್ಳಿ, ಹರಿಹರಪುರ ಮುರಾರ್ಜಿ ಶಾಲೆ, ಸೋಮಹಳ್ಳಿ, ಯಲಚಗಳ್ಳಿ, ಆನೆಕನ್ನಂಬಾಡಿ, ಹಳ್ಳಿ ಮೈಸೂರು 9, 26 ಪಂಚಾಯತಿಗೂ ಒಟ್ಟು 750 ಈಗ ಹಾಲಿ ಹಳ್ಳಿಲಿ ಅವ್ರನ್ನ ಕರ್ಕೊಂಡ್ಬಂದು ಯಾರು ಬಡವರಿರ್ತಾರೆ ಆ ಪಾಸಿಟಿವ್ ಕೇಸಸ್ ಹಾಕಿ ಮೆಡಿಕಲ್ ಇದನ್ನು ಮಾಡಬೇಕು. ಅದಕ್ಕೊಂದು ಕಮಿಟಿ ಮಾಡಿದ್ದೀನಿ. ತಾಲೂಕು ಲೆವೆಲ್ಲು ಇವರು ತಹಸೀಲ್ದಾರ್ ಅಧ್ಯಕ್ಷತೆ ಟಿ.ಒ ಇರ್ತಾರೆ, ತಾಲೂಕು ಆಫೀಸರ್ ಆಫೀಸರು, ಆಮೇಲೆ ತಾಲೂಕು ಪಂಚಾಯತ್ ಸಮಿತಿ ಇ.ಒ ಮತ್ತು ಅಲ್ಲಿಂದ ಬಂದ 3 ಸಬ್ಡಿವಿಷನ್ ಇವರು ಹಾಸ್ಟೆಲ್ ಇನ್ಚಾರ್ಜು, ಬ್ಯಾಕ್ವರ್ಡ್ ಕ್ಲಾಸು, ಸೋಷಿಯಲ್ ಕಮಿಟಿ ಇರ್ತಾರೆ. ಅವರು ಎವ್ರಿ ಡೇ ಇದು ಮಾಡಿ ಊಟ ತಿಂಡಿ ಏನೈತೆ ಮತ್ತೆ ಇವೆಲ್ಲ ಕೊಡೋದೆಲ್ಲ ಮಾಡಬೇಕು. ಆಮೇಲೆ ಸಭೆಯಲ್ಲಿ ತಹಶೀಲ್ದಾರ್ ಕೃಷ್ಣಮೂರ್ತಿ, ಅರಣ್ಯಾಧಿಕಾರಿ ಲಕ್ಷ್ಮೀಕಾಂತ್, ತಾಲೂಕು ಆರೋಗ್ಯಾಧಿಕಾರಿ ರಾಜೇಶ್, ಆರಕ್ಷಕ ಉಪನಿರೀಕ್ಷಕರಾದ ಅಶೋಕ್ ಕುಮಾರ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ವಸಂತಯ್ಯ, ವಿ4 ನ್ಯೂಸ್, ಹೊಳೆನರಸೀಪುರ.